ವೀರಕೇಸರಿಯ ಪದ್ಮಣ್ಣ ಅವರ ಮಗಳಾದ ನವ್ಯಶ್ರೀ ಅವರ 16ನೇ ವರ್ಷದ ಹುಟ್ಟುಹಬ್ಬವನ್ನು ಅತ್ಯಂತ ಸರಳವಾಗಿ ಸನಾತನ ಹಿಂದೂ ಧರ್ಮದ ಪದ್ಧತಿ ಪ್ರಕಾರ ಭಾರತ ಮಾತೆಗೆ ಪುಷ್ಪಾರ್ಚನೆ ಆರತಿ ಮಾಡುವ ಮೂಲಕ ಇಂದು ಅರ್ಥಪೂರ್ಣವಾಗಿ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಕಾರ್ಯಾಲಯ ಕದ್ರಿಯಲ್ಲಿ ಆಚರಿಸಲಾಯಿತು. ಹುಟ್ಟುಹಬ್ಬ ಆಚರಣೆ ಮಾಡುವಾಗ ಹಿಂದೂ ಜಾಗರಣ ವೇದಿಕೆಯ ಮಾತೃ ಸುರಕ್ಷಾ ಮಂಗಳೂರು ವಿಭಾಗ ಸಂಯೋಜಕ ಗಣರಾಜ್ ಭಟ್ ಕೇದಿಲಾ ಇವರು ಬೌದ್ಧಿಕ್ ನೀಡಿ ಶುಭ ಹಾರೈಸಿದ್ರು. ತಿಲಕ್ ಶಿಶಿಲಾ, ಗಣೇಶ್ ಕುಲಾಲ್ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಜನ್ಮದಿನದ ಕಾರ್ಯಕ್ರಮ ಅಂಚೆ ನವ್ಯಶ್ರೀನ ಹುಟ್ಟುಹಬ್ಬದ ಗಣರಾಜ್ ಭಟ್ರೆ ಪಾತ್ರ ಮಾಡ್ತಿದ್ದೆ ಅಂಚೆ ಅರ್ನ ಪೊಪ್ಪಾಯಿನ ಪದ್ಮಣ್ಣಿ ಈ ಕಾರ್ಯಕ್ರಮ ನನ್ನ ಎಂಚ ಮಾತ್ರೆಗಳ ನೇರನೇ ಹಾಕಲಿಕ್ಕೆ ಮಾಡ್ತೀನಿ ಅಂಚೆನೆ ನನ್ನ ಎನ್ನ ವೀರಕೇಸರಿ ಸಂಘಟನೆ ಮಾತಾ ಕಾರ್ಯಕರ್ತೆಯರನ್ನ ಪುಟ್ನ ಬರ್ಬನ್ ಯಾನೇ ಮನ್ಪೆರ ಕಣ್ಪೆನ್ ಬಂತೀರಿ ಅಂಚೆ ಧನ್ಯವಾದ ಪದ್ಮಣ್ಣ ಅಂಚೆನೆ ನವ್ಯಶ್ರೀ ಮಾತೆಲ್ಲ ನಮ್ಮ ಐತ ಪತ್ತನಗಳು ಪೂರ ಬಾಯಿಗೆ ಸಿಹಿ ಅದೇ ಆಶೀರ್ವಾದ ಮಾಡ್ಕೊಂಡು ಪ್ರಚಾರ ಮಾಡಿ. ನೀವು ನಿಮ್ಮ ಸ್ನೇಹಿತೆಯರಿಗೆ ಹೇಳು, ಇದು ಕ್ರಮ ಅಂತ ಹೇಳು. ಎಲ್ಲರೂ ಇದಕ್ಕಿಂತ ನಿಮ್ಮ ಈ ಕಾರ್ಯಕ್ರಮದಿಂದ ಉತ್ತೇಜನ ಪಡೀರಿ. ಇದು ಸಮಾಜವನ್ನು ಬೆಳಗಿಸ್ತದೆ. ಇದರಿಂದ ಕೇವಲ ನಿಮ್ಮ ಮಗು ಬೆಳೆಯುವುದಲ್ಲ ಪದ್ಮಣ್ಣ, ಇದರಿಂದ ಸಮಾಜ ಬೆಳೀತದೆ. ಎಷ್ಟೋ ದುಶ್ಚಟಗಳು ದೂರ ಆಗುತ್ತವೆ. ಇಲ್ಲದಿದ್ದರೆ ಬರ್ತ್ಡೇ ಪಾರ್ಟಿಯಾಗಿ ಬಿಯರ್ ಪಾರ್ಟಿ ಮಾಡಬಹುದಿತ್ತು, ನಿಮಗೆ ಕಷ್ಟ ಆಗಿರಲಿಲ್ಲ. ಎಷ್ಟು ಜನ ಕುಡುಕರ ಸಂಖ್ಯೆ ಕಡಿಮೆ ಆಯಿತು ಆಲೋಚನೆ. ಇಂತಹದ್ದು ಮುಂದುವರಿಲಿ. ಪ್ರತಿ ಮನೆಗಳಲ್ಲೂ ಮನಮನಗಳಲ್ಲೂ ಈ ಕಾರ್ಯಕ್ರಮ ನೆಲೆಯುವುದು.